ಮೈಸೂರಿನಲ್ಲಿರುವ ಪುರಾತನ ದೇವಾಲಯವನ್ನ ಕದ್ದು ಮುಚ್ಚಿ ಒಡೆದಿರುವ ಕೃತ್ಯವನ್ನ ನಾನು ವೈಯಕ್ತಿಕವಾಗಿ ವಿರೋಧಿಸುತ್ತೇನೆ. ಈ ಬಗ್ಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯುವುದಾಗಿ ಬಿಜೆಪಿಯ ರಾಜ್ಯ ವಕ್ತಾರ ಗಣೇಶ್ ಕಾರ್ಣಿಕ್ ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2009ನೇ ಇಸವಿಯ ನಂತರ ಅಕ್ರಮವಾಗಿ ನಿರ್ಮಿಸಲಾದ ಧಾರ್ಮಿಕ ಕೇಂದ್ರಗಳನ್ನು ಸ್ಥಳೀಯರಿಗೆ ಮನವರಿಕೆ ಮಾಡಿ ತೆರವುಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆಯೇ ಹೊರತು ಹಳೆಯ ಧಾರ್ಮಿಕ ಕೇಂದ್ರಗಳನ್ನು ತೆರವುಗೊಳಿಸಲು ಸೂಚಿಸಿಲ್ಲ. ಮೈಸೂರಿನಲ್ಲಿ ದೇವಾಲಯ ಧ್ವಂಸಗೊಳಿಸಿದರ ಹಿಂದೆ ಯಾರದೋ ಹುನ್ನಾರ ಇರುವಂತೆ ತೋರುತ್ತದೆ ಎಂದು ಆರೋಪಿಸಿದ್ದಾರೆ. ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ತಾವಿರುವ ಸಂಗತಿ ನಾನು ಗಮನಿಸಿದ್ದೇನೆ. ಒಂದು 2-3 ಮಂದಿ ನಮ್ಮ ಜವಾಬ್ದಾರಿವಂಥ ಕಾರ್ಯಕರ್ತರ ಹತ್ರ ನಾನು ಮಾತಾಡಿದ್ದೀನಿ. ಒಂದು 3-4 ಜನರ ಹತ್ರ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ ಸಂದರ್ಭ ಏನು ಹೇಳಬೇಕು ಅಂತ ಹೇಳಿದ್ದೀನಿ ನಾನು. ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿರೋದು ಒಂದು ಪ್ರಾಮಾಣಿಕವಾದ ಸಂಗತಿ. ಕೇವಲ ನಮ್ಮ ಕಾರ್ಯಕರ್ತರ ನಮ್ಮೆಲ್ಲರ ಮನಸ್ಸಿಗೂ ನೋವಾಗಿದೆ. ಇದರ ಹಿಂದೆ ಇರುವಂಥ ಏನು ಸಂಚಿದೆ ಅದನ್ನು ಅರ್ಥ ಮಾಡಿಕೊಂಡು ಸೂಕ್ತ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ನಮ್ಮ ಕಾರ್ಯಕರ್ತರನ್ನು ಸಮಾಧಾನ ಮಾಡುವಂಥದ್ದು ಖಂಡಿತವಾಗಿ ನಮ್ಮ ಜವಾಬ್ದಾರಿಯನ್ನು ಮಾಡ್ತೀವಿ ನಾವು. ಕರಾವಳಿ ಮಾತ್ರವಲ್ಲ, ರಾಜ್ಯದ ಯಾವುದೇ ದೇವಸ್ಥಾನಗಳಿಗೆ ಈ ರೀತಿಯ ಬೇಜವಾಬ್ದಾರಿ ವರ್ತನೆಯಿಂದ ಹಾನಿ ಆಗದೇ ಇರುವ ಹಾಗೆ ನಮ್ಮ ಪಕ್ಷ ನಿರ್ಣಯ ತಗೊಳ್ಳುತ್ತೆ. ನಮ್ಮ ಪಕ್ಷ ಅದಕ್ಕೆ ಕಾರ್ಯಾಚರಣೆ ಮಾಡುತ್ತೆ.